ಸೌಕರ್ಯ ಬಹಳಷ್ಟು ವಿರಳಾಗಿರತಕ್ಕಂತಹ ಕಷ್ಟ ಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಆಟಗಾರರು ಬರ್ತಾ ಇದ್ರಂತೆ. ಖೇದಕರ ವಿಚಾರ ಏನೇ ಇರಲಿ, ಆ ವಿಷಯವನ್ನು ಮತ್ತೆ ಹೇಳುವ ನಮ್ಮ ಕರ್ತವ್ಯಕ್ಕೆ ನಾನು ಬರ್ತಾ ಇದ್ದೇನೆ. ಸೊ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಮತ್ತು ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿರತಕ್ಕಂತಹ 2025ರ ದಸರಾ ಕಬಡ್ಡಿಯ ಈ ಸಮಾರೋಪ ಸಮಾರಂಭ ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಅತಿಥಿ ಅಂತ ಹೇಳಲಿಕ್ಕಿಲ್ಲ, ನಮ್ಮ ಸದಸ್ಯರ ನಮ್ಮನ್ನ ಆಗಲಿದಂತಹ ಶ್ರೇಷ್ಠ ಕಬಡ್ಡಿ ಪಟು ಶ್ರೀ ಸೂಡಪ್ಪಣ್ಣ ಅವರ ಪುತ್ರ. ಸ್ವಾಗತ. ಚಂದ್ರಾಸಣ್ಣ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ಧನ್ರಾಜ್ರವರು ಬಂಧುಗಳ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಲಿರುವಂತಹ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಳ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀ ಭರತ್ ಕುಮಾರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಭರತ್ ಕುಮಾರ್ ಸಭೆಯ ಅಧ್ಯಕ್ಷರು. ಚಂದ್ರಹಾಸ ಶ್ರೀಯಾನ್ ವಿದ್ಯಾಂಜನೇಯ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಚಂದ್ರಹಾಸ ಶ್ರೀಯಾನ್ ರವರು ವೇದಿಕೆ ಬಂದು ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂತಹ ಭರತ್ ಕುಮಾರ್ ಅವರನ್ನ ಶಲ್ಯ ಮತ್ತು ಸ್ಮರಣಿಕೆಯೊಂದಿಗೆ ಬರಮಾಡಿಕೊಳ್ಳುವಂತೆ. ಬಂಧುಗಳ ಈ ಸಭೆಯ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ಮೂಡಾರ ಫೌಂಡೇಶನ್ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಬೈಲುಮೂಡಕೆರೆ ಶ್ರೀ ಸತೀಶ್ ಆಳ್ವ ಇವರನ್ನ ದಸರಾ ಕಬಡ್ಡಿಯ ಈ ಸಮಾರೋಪ ಸಮಾರಂಭದ ಭವ್ಯ ವೇದಿಕೆಗೆ ಅತ್ಯಂತ ಹೃದಯ ಸ್ಪರ್ಶಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಇವರನ್ನ ಕಾಂಚನ್ ಕೆ ಅವರು ವೇದಿಕೆಗೆ ಬಂದು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುವಂತೆ. ಕಾಂಚನ್ ಅವರು ವೇದಿಕೆಗೆ ಬಂದು ಶ್ರೀಯುತರನ್ನ ಬರಮಾಡಿಕೊಳ್ಳುವಂತೆ. ಸಮಾರೋಪ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿ ಈಗ ತಾನೇ ನಿರ್ಗಮಿಸಿರತಕ್ಕಂಥ ನಿಶಾಂತ್ ಪೂಜಾರಿ ಮತ್ತು ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ವೇದಿಕೆಯಲ್ಲಿ ಇರುವಂತಹ ಮತ್ತೊಬ್ಬ ಅತಿಥಿ ಗ್ಲೋಬಲ್ ಕನ್ಸ್ಟ್ರಕ್ಷನ್ಸ್ ಇದರ ಮಾಲಕರು ಉದ್ಯಮಿಗಳು ಆಗಿರುವಂತಹ ನವನೀತ್ ಉಳ್ಳಾಳ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾವೆ. ಶ್ರೀಕಾಂತ್ ಉಳ್ಳಾಳ್ ಅವರ ವೇದಿಕೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ಶ್ರೀಕಾಂತ್ ಉಳ್ಳಾಳ್ ನಮ್ಮ ವಿದ್ಯಾಂಜನೇಯ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರಲ್ಲಿ ಬರುವ ಶ್ರೀಕಾಂತ್ ಅವರು ಶ್ರೀಯುತರನ್ನ ಅದೇ ಪ್ರಕಾರ ನಮ್ಮ ಜೊತೆ ಇದ್ದಾರೆ ಶಾರದಾ ಸೇವಾ ಟ್ರಸ್ಟ್ ಉಳ್ಳಾಳ ಇದರ ಟ್ರಸ್ಟಿ ಶ್ರೀ ಸುರೇಶ್ ಮರೋಳಿ ಇವರನ್ನ ಅತ್ಯಂತ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹರೀಶ್ ಕುಮಾರ್ ಅವರ ವೇದಿಕೆಗೆ ಬಂದು ಶ್ರೀಯುತರನ್ನ ಬೆಳಗಿನ ಅವಧಿಯಲ್ಲಿ ಇವರಿಗೆ ವಿಶೇಷ ಸ್ವಾಗತವನ್ನ ಕೋರಿದ್ದೇವೆ. ಸೊ ಧನ್ಯವಾದಗಳು. ಅದೇ ಪ್ರಕಾರ ಈ ವೇದಿಕೆಯಲ್ಲಿ ಉಳ್ಳಾಳ ಮೊಗವೀರ ಸಂಘದ ಅಧ್ಯಕ್ಷರಾಗಿರುವಂತಹ ಯಶವಂತ್ ಅಮೀನ್ ರವರಿದ್ದಾರೆ. ಆತ್ಮೀಯ ಸ್ವಾಗತ ಗೌರವಾನ್ವಿತ ಯಶ್ವಿತ್ ಅಮೀನ್ ರವರಿಗೆ. ಇವರನ್ನ ಹರೀಶ್ ರವರು ವೇದಿಕೆಗೆ ಬಂದು ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಸ್ವಾಗತ ಶ್ರೀ ಯಶವಂತ್ ಅಮೀನ್ ಅಧ್ಯಕ್ಷರು ಉಳ್ಳಾಳ ಮೊಗವೀರ ಸಂಘ. ವೇದಿಕೆಯಲ್ಲಿ ನಮ್ಮ ಊರ ಸಂಸ್ಥೆಗಳಲ್ಲಿ ಒಂದಾಗಿರತಕ್ಕಂಥ ವಿದ್ಯಾರಣ್ಯ ಯುವಕ ಮಂಡಲ ಉಳ್ಳಾಳ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಧನು ಪೂಜಾರಿ ಇದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ನವೀನ್ ಕುಮಾರ್ ಉಳ್ಳಾಳ ಬೈಲು ತಾವುಗಳ ವೇದಿಕೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ವೇದಿಕೆಯಲ್ಲಿ ಶ್ರೀ ಬ್ರದರ್ಸ್ ಯುವಕ ಮಂಡಲ ಉಳ್ಳಾಳ ಇದರ ಅಧ್ಯಕ್ಷರಾಗಿರುವಂತಹ ರಾಜೇಶ್ ಪುತ್ರನ್ ಅವರಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಶ್ರೀ ದಿನೇಶ್ ಅವರು ವೇದಿಕೆಗೆ ಬಂದು ಶ್ರೀಯುತರನ್ನ ಸ್ವಾಗತಿಸುವಂತೆ. ಹಲೋ ಜೋಕ್ಲೆ ನಮ್ಮ ಪಂಡ ಜೋಕ್ಲು ನಮ್ಮ ಪೂರ ಶಾಲೆಗೆ ಹೋಗ್ಬಿಡಕ್ಲೆ ನಂಗೆ ಪೂರ ಎಜುಕೇಶನ್ ಉಂಟು. ಕನ್ನಡ ಮತ್ತು ತುಳುಟು ಪಂಡ ಅರ್ಥ ಆಗ್ಬಿಡು ಜೋಕ್ಲೆ ಬರೀಟುಗುಲ್ಲೆ ಧೈರ್ಯ
ಸೊ ಥ್ಯಾಂಕ್ ಯು. ವೇದಿಕೆಯಲ್ಲಿ ಇನ್ನೋರ್ವ ಅತಿಥಿ ಅಂತ ಹೇಳಲು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಉಳ್ಳಾಳದಲ್ಲಿ ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಂತಹ ವ್ಯಕ್ತಿತ್ವ, ಓರ್ವ ಹಗ್ಗಜಗಾಟದ ತೀರ್ಪುಗಾರರಾಗಿ, ಕಬಡ್ಡಿಯ ಆಯೋಜಕರಾಗಿ, ಕಬಡ್ಡಿಯ ಆಟಗಾರನಾಗಿ 50 ದಾಟಿದರೂ ಕೂಡ 20ರ ಹರೆಯದ ಯುವಕನಂತೆ ವರ್ತಿಸುವಂತಹ ಉದ್ಘೋಷಕರು ಶ್ರೀ ಭಗವಾನ್ ದಾಸ್ ಇವರನ್ನ ಅತ್ಯಂತ ಪ್ರೀತಿ ಆದರ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಇವರನ್ನ ಸುಧೀರ್ ಇವರು ವೇದಿಕೆಗೆ ಬಂದು ಆತ್ಮೀಯವಾಗಿ ಬರಮಾಡಿಕೊಳ್ಳುವಂತೆ. ಈ ಸಮಾರೋಪ ಸಮಾರಂಭಕ್ಕೆ ಶ್ರೀ ರಾಜೇಶ್ ಕಾಪಿಕಾಡ್ ತಾವುಗಳು ದಯವಿಟ್ಟು ವೇದಿಕೆ ಬಂದು ಹಾಸನವನ್ನು ಸ್ವೀಕರಿಸುವಂತೆ ತಮ್ಮಳಿ ಅಪೇಕ್ಷೆ. ಸ್ವಾಗತ ಶ್ರೀ ರಾಜೇಶ್ ಕಾಪಿಕಾಡು. ವೇದಿಕೆಯಲ್ಲಿ ದುರ್ಗಾ ಫ್ರೆಂಡ್ಸ್ ಉಳ್ಳಾಳ ಇದರ ಅಧ್ಯಕ್ಷರಾಗಿರುವಂತಹ ಲತೀಶ್ ರವರು ಇದ್ದಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಆದರ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವರನ್ನ ಪ್ರಜ್ವಲ್ ರವರು ವೇದಿಕೆಗೆ ಬಂದು ಬರಮಾಡಿಕೊಳ್ಳುವಂತೆ. ಲತೀಶ್ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಬರಬೇಕಿತ್ತು. ಆದರೆ ಸಂಜೆಯ ವೇಳೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಉದ್ಯಮಿಗಳಾಗಿರುವಂತಹ ಶ್ರೀ ಯೋಗೇಶ್ ಟಿ.ಡಿ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ರೆಸ್ಪೆಕ್ಟಬಲಿ ವೆಲ್ಕಮ್ ಮಿಸ್ಟರ್ ಯೋಗೇಶ್ ಟಿ.ಡಿ. ಬೇಬಿ ಅವರು ವೇದಿಕೆ ಬಂದು ಇವರನ್ನ ಬರಮಾಡಿಕೊಳ್ಳುವಂತೆ. ಗೌರವಾನ್ವಿತ ವಿನೋದ್ ಮಲ್ಯ ಅಧ್ಯಕ್ಷರು ಶಿವಶಕ್ತಿ ಯುವಕ ಮಂಡಲ ಉಳ್ಳಾಳ ಇವರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರನ್ನ ಸೋನಿತ್ ರವರು ವೇದಿಕೆಗೆ ಬಂದು ಬರಮಾಡಿಕೊಳ್ಳುವಂತೆ. ಶ್ರೀ ರಾಜೇಶ್ ಕಾಪಿಕಾಟ್ ಅವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಶ್ರೀ ವಿನೋದ್ ಮಲ್ಯ ಅವರಿಗೆ ಸೋನಿತ್ ರವರು ಬಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಮನವಿ. ಅದೇ ಪ್ರಕಾರ ಈಗ ತಾನೇ ವೇದಿಕೆಗೆ ಏರಿದಂತಹ ಗೌರವಾನ್ವಿತ ಶ್ರೀ ರಾಜೇಶ್ ಕಾಪಿಕಾಡ್ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುವರೆ. ರಾಜೇಶ್ ಕಾಪಿಕಾಡ್ ಇವರನ್ನ ಹರ್ಷಿತ್ ಅವರು ಬರಮಾಡಿಕೊಳ್ಳುವಂತೆ. ಬೆಳಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀಕರ ಕಿಣಿಯವರು ಈಗಲೂ ನಮ್ಮ ಜೊತೆ ಇದ್ದಾರೆ. ವಿಶೇಷವಾದಂತಹ ಸ್ವಾಗತ ಹಿರಿಯರಿಗೆ. ಶ್ರೀ ಲಿಂಗಪ್ಪ ಉಸ್ತಾದು ಅವರು ಕೂಡ ಬೆಳಗಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಸಮಾರಂಭದಲ್ಲಿ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೂ ವಿಶೇಷ ಸ್ವಾಗತವನ್ನ ಕೋರ್ತಾ ಇದ್ದಾವೆ. ಅದೇ ಪ್ರಕಾರ ಈ ಸಮಾರಂಭದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಕಬಡ್ಡಿಯ ಆಸ್ವಾದಕರಿಗೆ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಮತ್ತು ವಿದ್ಯಾಂಜನೇಯ ವ್ಯಾಯಾಮ ಶಾಲೆಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತಾ ಅನಿಸಿಕೆಗಳನ್ನು ನೀಡುವಂತೆ ಪ್ರಮುಖ ಅತಿಥಿಗಳಲ್ಲಿ ಒಬ್ಬರಾಗಿರುವಂತಹ ಬೈಲು ಮೂಡುಕೆರೆ ಶ್ರೀ ಸತೀಶ್ ಆಳ್ವಾ ಅವರಲ್ಲಿ ಮೌನದಿಂದಲೇ ಪಾತಿರಿಸಿ 2 ಪಾತಿರಿಸಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮೌನದಿಂದಲೇ ಕಾರ್ಯಕ್ರಮಕ್ಕೆ ಶುಭಕಾಮನೆಗಳನ್ನು ಅರ್ಪಿಸಿದ್ದಾರೆ. ಶ್ರೀ ನವನೀತ್ ಉಳ್ಳಾಳ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಇನ್ನೋರ್ವ ಅತಿಥಿ ನವನೀತ್ ಉಳ್ಳಾಳ್ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತನಾಡುವಂತೆ ತಮ್ಮಲ್ಲಿ ಕೋರಿಕೆ. The call for final match between ವಿದ್ಯಾಂಜನೇಯ ಉಳ್ಳಾಲ್. ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಉಳ್ಳಾಲ ಹಾಗೂ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಉಳ್ಳಾಲ ಇದರ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಅಮೆಚೂರು ಕಬಡ್ಡಿ ಆಯೋಜಿಸಿದಂಥ ನಮ್ಮ ಎಲ್ಲ ಮೆಂಬರ್ಸಿಗೆ ಹಾಗೂ ಅಧ್ಯಕ್ಷರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇದು ದಿವಂಗತ ರವೀಂದ್ರ ಮರಳಿ ಅವರ ಸ್ಮರಣಾರ್ಥಕ ಫಂಕ್ಷನ್. ಯಾಕೆಂತ ಹೇಳಿದ್ರೆ
ಅವರು ನನ್ನ ಅಜ್ಜಿ ಅಜ್ಜ ತಾಯಿಯಂದವರೊಟ್ಟಿಗೆ ಬಹಳ ಒಡನಾಟದಲ್ಲಿದ್ದವರು. ನಾನು ಯಾವತ್ತೂ ಅವರದ್ದು ಮುಖತಃ ಭೇಟಿಯಾಗಿರಲಿಲ್ಲ, ಬಟ್ ಅವರ ಹೆಸರು ಯಾವಾಗಲೂ ನಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಮರಳಿಯವರಿಗೆ ಫೋನ್ ಮಾಡಿ ಮಾತಾಡಿ ಏನು ವಿಷಯ ಅಂತ ತಿಳ್ಕೊಳ್ಳಿ. ಅವರು ಸಕ್ರಿಯವಾಗಿ ನಮ್ಮ ಸಮಾಜ ಸೇವೆಯಲ್ಲಿ ಯಾವಾಗಲೂ ಭಾಗಿಯಾಗಿದ್ದವರು. ಸೊ ಹಾಗಾಗಿ ಇವತ್ತು ಅವರನ್ನು ನೆನಪಿಸ್ಕೊಂಡು ಈ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದಾರೆ. ಎಲ್ಲರಿಗೂ ಇದು ಸಂತೋಷದ ವಿಷಯ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮಾಡಿದ ಪುಣ್ಯ ಕೆಲಸ ನಾವು ಪದೇ ಪದೇ ಯಾವಾಗಲೂ ಅವರ ಬಗ್ಗೆ ಜ್ಞಾಪಿಸ್ಕೊಳ್ತಾ ಇರಬೇಕು ಅಂತ ಹೇಳಿದಾಗ ಅದೊಂದು ಇನ್ಸ್ಪಿರೇಷನ್ ಆಗಿ ನಮ್ಮ ಯಂಗ್ಸ್ಟರ್ಸಿಗೆ ಮುಂದೊಂದು ದಿನ ಅವರು ಕೂಡ ಯಾರಾದರೂ ಒಬ್ಬರು ಬಂದು ಒಂದಾದ ಮೇಲೆ ಎರಡಾದ ಮೇಲೆ ಮೂರು, ಹೀಗೆ ನಾವೆಲ್ಲರೂ ಬಾಂಧವ್ಯತೆಯಿಂದ ಒಟ್ಟಿಗೆ ಬದುಕಲಿಕ್ಕೆ ಕಾರಣ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿ ಆಲ್ ದ ಬೆಸ್ಟ್ ಟೀಮ್ಸ್, ಆಲ್ ದ ಬೆಸ್ಟ್. ಸೋಲು ಗೆಲುವು ಇದ್ದದ್ದೇ, ಬಟ್ ಟೀಮ್ ಸ್ಪಿರಿಟ್ ಯಾವಾಗಲೂ ಇರಲೇಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದೋತ್ಸವ ಸಮಿತಿ ಉಲ್ಲಾಲ ವಿದ್ಯಾನಿಲಯ ವ್ಯಾಯಾಮ ಶಾಲೆ ರಿಜಿಸ್ಟರ್ ಉಲ್ಲಾಲ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಭಾಗಿತ್ವ ನಡೆಯುತ್ತಿರುವಂಥ ದಿವಂಗತ ರವೀಂದ್ರ ಮರೋಲಿ ಸ್ಮರಣಾರ್ಥ ತಾಲೂಕು ಮಟ್ಟದ ದಸರಾ ಕಬಡ್ಡಿಯ ವೇದಿಕೆಯಲ್ಲಿರುವಂಥ ನನ್ನೆಲ್ಲ ಹಿರಿಯರಿಗೆ ನಮಿಸುತ್ತಾ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಕೂಟ ಬಹಳ ಖುಷಿಯ ವಿಚಾರ. ಯಾಕೆಂದರೆ ದಿವಂಗತ ರವೀಂದ್ರ ಮರೋಲಿಯವರ ಸ್ಮರಣಾರ್ಥ ನಡೀತಿರುವಂಥದ್ದು. ಯಾಕೆಂದರೆ ಇವತ್ತು ನವರಾತ್ರಿ ಶ್ರೀ ಶಾರದೋತ್ಸವದ ಒಂದು ಅಧ್ಯಕ್ಷರಾಗಿದ್ದುಕೊಂಡು ಇಡೀ ಸಮಾಜವನ್ನು ಒಗ್ಗೂಡಿಸುವಲ್ಲಿ ಅವರ ಪ್ರಯತ್ನ ಬಹಳಷ್ಟಿದೆ. ಅಂಥವರು ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂಥ ಶ್ರೀಯುತ ರವೀಂದ್ರ ಮರೋಲಿಯವರ ಸ್ಮರಣಾರ್ಥ ನಡೀತಿರುವಂಥ ಬಹಳ ಖುಷಿಯ ವಿಚಾರ. ಅದೇ ರೀತಿ ಇವತ್ತು ಈ ದಸರಾ ಕಬಡ್ಡಿ ಹಲವಾರು ವರ್ಷ ನಿಂತು ಹೋಗಿತ್ತು. ಆದರೆ ಭಾಳ ಖುಷಿ ವಿಚಾರ. ಯಾಕೆಂದರೆ ವಿದ್ಯಾನಿಲಯ ವ್ಯಾಯಾಮ ಶಾಲೆ ಅದನ್ನು ಮತ್ತೆ ಮುಂದುವರಿಸಿಕೊಂಡು ಸತತವಾಗಿ 3 ವರ್ಷದಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದೆ ಸುದೇಶ್ ಮರೋಲಿಯವರ ಒಂದು ಸಾರಥ್ಯದಲ್ಲಿ. ಈ ಉಲ್ಲಾಲದಲ್ಲಿ ಕಬಡ್ಡಿಯನ್ನು ಉಳಿಸಿ ಬೆಳೆಸಬೇಕನ್ನೋ ಉದ್ದೇಶ ಇಟ್ಕೊಂಡು ಶ್ರೀ ವಿದ್ಯಾನಿಲಯ ವ್ಯಾಯಾಮ ಶಾಲೆ ಇದು ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಿಮಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಇದೇ ಕಬಡ್ಡಿ ಇನ್ನೂ ಕೂಡ ಮುಂದುವರಲಿ ಎಂದು ಆಶಿಸ್ತಾ ನಾನೋರ್ವ ಬ್ರದರ್ಸ್ ಯುವಕ ಮಂಡಲ ಅಧ್ಯಕ್ಷನಾಗಿದ್ದುಕೊಂಡು, ಯಾಕೆಂದರೆ ಬ್ರದರ್ಸ್ ಯುವಕ ಮಂಡಲ ಕೂಡ ಒಂದು ಕಾಲಘಟ್ಟದಲ್ಲಿ ಕಬಡ್ಡಿಯಲ್ಲಿ ಒಂದು ಉತ್ತಮವಾದ ತಂಡವನ್ನು ಕಟ್ಟಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಪ್ರಶಸ್ತಿಗಳನ್ನು ಪಡ್ಕೊಂಡಿರೋ ತಂಡ ಬ್ರದರ್ಸ್ ಯುವಕ ಮಂಡಲ. ಆ ಒಂದು ತಂಡದ ಇವತ್ತು ಅಧ್ಯಕ್ಷನಾಗಿದ್ದುಕೊಂಡು ಈ ಒಂದು ಸಮಾರಂಭದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ನಾನು ಈ ಒಂದು ಅತಿಥಿಯಾಗಿ ಭಾಗವಹಿಸಿರುವಂಥದ್ದು ನನಗೆ ಖುಷಿಯನ್ನು ಕೊಡ್ತಾ ಇದೆ. ನಿಮ್ಮ ಈ ಕಬಡ್ಡಿ ಪಂದ್ಯಾಟ ಕೂಟ ಇನ್ನಷ್ಟು ಕೂಡ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ನನಗೆ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸಾರ್ವಜನಿಕ ಶ್ರೀ ಶಾರದಾ ಉತ್ಸವ ಸಮಿತಿ ಉಲ್ಲಾಲ ಶ್ರೀ ವಿದ್ಯಾನಿಲಯ ವ್ಯಾಯಾಮ ಶಾಲೆ ಉಲ್ಲಾಲ ಶಾರದಾ ಉತ್ಸವದ ಈ ಒಂಜಿ ಕಬಡ್ಡಿ ಪಂದ್ಯಾಟಕ್ಕೂ ಬೈದನಂಚಿನ ಮಾತ ಅತಿಥಿ ಗಣ್ಯರೇ, ಬೈದನಂಚಿನ ಮಾತ ಕ್ರೀಡಾಪಟು ಮಕ್ಕಳೇ, ಕ್ರೀಡಾಭಿಮಾನಿಲೆ ಇನಿ ಕಬಡ್ಡಿದ ಬಗ್ಗೆ ಪನ್ನೋಡಂದಾಂಡ ನೆಟ್ಟಿ ಹೆಚ್ಚಿನಕ್ಕಲು ಮಾತ್ರ ಕಬಡ್ಡಿ ಗೊಬ್ಬಿನಕ್ಕಲು ದಾಯ ಬಂದಾಂಡ ಕಿನ್ನಿಯರ ಅದಪ್ಪು ಆತಂದಾಂಡ ಮುಲ್ಪ ಏದಿಕೆ ಉಪ್ಪು ನಕ್ಕಲು ಮಲ್ಲ ಕಬಡ್ಡಿ ಪ್ಲೇಯರ್ ನಕ್ಕಲು ಹೆಚ್ಚಿನಕ್ಕಲು ಉಳ್ಳೆ ಅಂಡ ಉಳ್ಳಾಲಂದು ಪಂಡಿ ಕೂಡಲೇ ಎಂಕ್ಲಿಗೆ ಕಬಡ್ಡಿ ದಕ್ಕಲ ಭಾರಿ ನೆನಪಾಪುಡು ಚೂಡಪ್ಪಣ್ಣ ನಾವುಡು ಹರಿಶೇರ್ ನಾವುಡು ಆತಂದಾಂಡ ಮಲಮಲ್ಲ ಟೀಮುಲು ಮುಲ್ಪ ಇದ್ದಂದಾಂಡ ಅವು ಉಳ್ಳಾಲೋಡು ಬಂದಾಗ ನಮ್ಮ ಮಸ್ತ್ ಒಂಜಿ ಎಂಕ್ 4 ಟೀಮದ ಯಪಲ ನೆನಪಾಪುಡು ವಿದ್ಯಾನಿಲಯ ವಿದ್ಯಾರಣ್ಯ ಬ್ರದರ್ಸ್ ಉಲ್ಲಾಲ ಅಂಚನೆ ಕುಡೊಂಜಿ ಟೀಮ್ ಇತ್ತು ಬಂಡಿ ಕೊಟ್ಟದ ಒಂಜಿ 4 ಟೀಮುಲು ಪಂಡ ತೊಕ್ಕೊಟ್ಟೊಂಜಿ 4 ಟೀಮು ಉಲ್ಲಾಲೊಂಜಿ 4 ಟೀಮು. ಆ ಟೀಮು ಆ ತೂಪುನೇ ಒಂಜಿ ವಿಶೇಷ ಅಕಲ ಬಾಡಿಲ ಅಂಚನೆ ಇತ್ತಿನ ಆ ಟೈಮುಡು ಶಶಿಧರ್ ಪುತ್ರ ಮನೋಜ್ ಕುಮಾರ್ ಆಮೇಲೆ ಪೂರ ಗೊಬ್ಬೊಂದಿತ್ತಿನಕ್ಕೆ ನಮ್ಮ ಮಸ್ತ್ ತುಯ್ಯ ಅವೆಲ್ಲಕೊನೆ ನಮ್ಮ ಮೋತಿ ಪುತ್ರ ಅಣ್ಣ ಜೋಕುಲ್ಲ 2 ಜನ ಎಟ್ಟೆ ಗೊಬ್ಬೊಂದಿತ್ತೇವೆ, ಭರತನ್ನೆಲ್ಲ ಎಟ್ಟೆ ಗೊಬ್ಬೊಂದಿತ್ತೇವೆ. ದಯ ಬಂದಾಂಡ ಇಂಚಿನ ಒಂಜಿ ಕಬಡ್ಡಿನ ನಮ್ಮ ದೂರ ಮಲ್ತೊಂದು ಬತ್ತ ಇನಿ ಕಬಡ್ಡಿ ಮ್ಯಾಟಿದ ಕಬಡ್ಡಿ ಆದುಕೊಂಡು ಮ್ಯಾಟಿಡ್ ಪ್ರಾಕ್ಟೀಸ್ ಮಲ್ಪುವ ಅಣ್ಣಗ ಮ್ಯಾಟಿಲ್ಲ ಇಜ್ಜಿ ಭರತಣ್ಣ
ದಯ ಬಂದಾಂಡ ಮ್ಯಾಟ್ರಲ್ಲೇ ಇದ್ದೀನಿ ನಮ್ಮಡ ಒಂಜಿ ಮ್ಯಾಟ್ ನಮ್ಮ ಮ್ಯಾಚ್ ದಪ್ಪಗ ಬಾರ್ದು ಗೊಬ್ಬುಲಿ ಜೋಕ್ಲಿಗೆ ಒಂಜಿ ಪ್ರಾಕ್ಟೀಸ್ ಕೊರ್ಕ ಪಂಡಗ ಇತ್ತ ಜೋಕ್ಲು ಗೊಬ್ಬರ ಹಾಕಿದ್ದುಲೆ ನಮ್ಮೊಂಜಿ ಶಾರದಾ ಉತ್ಸವ ಸಮಿತಿ ಕಡೆ ಇನ್ನೊಂಜಿ ವಿಜ್ಞಾಪನೆ ಇದೆ ಒಂಜಿ ಮ್ಯಾಟ್ ನಂಗೆ ಉಳ್ಳಾಲದ ಉತ್ಸವ ಸಮಿತಿ ದಾಖಲೆ ಒಂಜಿ ಮ್ಯಾಟನ್ನು ಮಲ್ಪೋಡು ಆ ಮ್ಯಾಟದ ಅಗತ್ಯ ಉಂಡು ಜವನಿಯರಿಗೆ ಜೋಗ್ಲಿಗೆ ಇಂದುವೇ ಗ್ರೌಂಡ್ ಉಂಡು ಗೊಬ್ಬರ ಪ್ರಾಕ್ಟೀಸ್ ಮಲ್ಪರೆ ವ್ಯವಸ್ಥೆ ಮಲ್ತದ್ದು ಕೊರಡು ಎಂಕಲ್ಲ ಸಂಪೂರ್ಣ ಸಹಕಾರ ಮಲ್ಪ ನಮ್ಮ ಮರಳಿ ಬಸ್ಸ ದಣಿಗಳು ನಮ್ಮ ಮೇರೆ ಸುದೇಶ್ ಉಳ್ಳೇರಿ ಅವತ್ತಂಡೆ ಬೆತ್ತ ಬೆತ್ತ ಮಲಮಲ್ಲ ಜನಗಳು ಉಳ್ಳಾಡು ಉಳ್ಳೇರಿ ಒಂಜಿ ಮ್ಯಾಟ್ದ ವ್ಯವಸ್ಥೆ ಖಂಡಿತ ಅವಡು ತೊಕ್ಕೊಟ್ಟು ಒಂಜಿ ಮ್ಯಾಟ್ ಇಂದು ಬೈದಿದೆ ಇಂದು ಮ್ಯಾಟ್ ತೊಕ್ಕೊಟ್ಟುಗು ಎಸೋಸಿಯೇಷನ್ ಬೈದಿಲ್ಲ ಮ್ಯಾಟ್ ಅಂಚನೆ ಉಳ್ಳಾಲ ಒಂಜಿ ಮ್ಯಾಟ್ ಬರ್ಪುಳಕ ಮಲ್ಪುಳೆ ಎಂದು ಪಣಂದು ಎಣ್ಣರಂಟು ಪಾತ್ರನು ಮುಕ್ತಾಯ ಮಲ್ಪೆ ಸಿದ್ಧರಾಗಿರುವಂತಹ ಯಶವಂತ್ ಅಮೀನ್ ಅವರಲ್ಲಿ ಮನವಿ. ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದಾ ಉತ್ಸವ ಸಮಿತಿ ಪಕ್ಕ ಶ್ರೀ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಇನ್ನಿತ ಜಂಟಿ ಆಶ್ರಯಗಳು ಇನ್ನಿತ ನಡತಿನ ನಡಪರಪ್ಪುಣ ಈ ಕಬಡ್ಡಿ ಪಂದ್ಯಾಟದ ವೇದಿಕೆ ಪುನ ಸಭೆತ ಅಧ್ಯಕ್ಷರೇ ವಿವಿಧ ಸ್ತರದ ಬೇತೆ ಬೇತೆ ಜವಾಬ್ದಾರಿ ವಹಿಸಿದ ಸಮಾಜದ ಮುಂದಾಳನಕಲೆ ಸೇಡಿನ ಕಬಡ್ಡಿದ ಆಟಗಾರರೇ ಕಬಡ್ಡಿದ ಪ್ರೇಕ್ಷಕರೇ ಕಬಡ್ಡಿನ ಪೋಷಿಸೋದು ಮತ್ತಿನ ಸಮಾಜದ ಮಾತು ಬಂದರೆ ಇನ್ನಿತ ಕಬಡ್ಡಿ ಒರಿಪಡು ಬಂದಾಗ ಬಹುಶಃ ದುಂಬು ನಮ್ಮ ಜವನಿಯರ ನೆಟ್ಟು ಗೊಬ್ಬೊಂದು ಉಪ್ಪನಾಗ ಬೇತೆ ಬೇತೆ ರೀತಿಯ ಕಬಡ್ಡಿ ಇಜ್ಜಾನು ಇತ್ತೆ ಕಬಡ್ಡಿ ಒಂಜಿ ಮಿಂಚಿಯೇ ಬಂದಿತ್ತಿಂದ ಮೇಲ್ಸ್ತರದ ಅವಕಾಶ ಉಂಡು ಅವೇ ಒಂಜಿ ಜೀವನಕ್ಕೂ ಸಾಧ್ಯ ವ್ಯವಸ್ಥೆ ಉಂಡು ಇನ್ನಿತ್ತೆ ರವೀಂದ್ರ ಮರಳಿ ಬಹುಶಃ ಈ ಭಾಗಡು ಭಾರಿ ಸಾಮಾಜಿಕ ಸೇವೆಯನ್ನು ಬಂದದ್ದು ಮಾತ ವಾವ ಕ್ಷೇತ್ರ ಉಂಡ ಧಾರ್ಮಿಕ ಕ್ಷೇತ್ರ ಆದುಪಡು ಸಾಮಾಜಿಕ ಕ್ಷೇತ್ರ ಆದುಪಡು ರಾಜಕೀಯ ಕ್ಷೇತ್ರ ಆದುಪಡು ಶೈಕ್ಷಣಿಕವಾದ ಸಪೋರ್ಟ್ ಮನ್ಪುಣವಾದುಪಡು ಈ ಮಾತ ಕ್ಷೇತ್ರಲ್ಲ ಸನ್ಮಾನ್ಯ ದಿವಂಗತ ರವೀಂದ್ರ ಮರಳಿ ಮೇರು ಮಾತೆರಡು ದುಂಬಿತ್ತಿನ ಜನ ಇನ್ನಿತ್ಯ ಆರ್ನ ಪುದರಡೊಂಜಿ ಕಬಡ್ಡಿ ಶಾರದೋತ್ಸವ ಬಕ್ಕ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಮನ್ಪೇರು ಬಂದಾಗ ಐದು ಪಕ್ಕ ನನೊಂಜಿ ಅಕಲಿಗೆ ಆಸೆ ಉಂಟು ಅದ ಬಂದಾಗ ಈ ಜಾಗಡ್ ಯುವಕರನ್ನು ಕಬಡ್ಡಿಗೆ ತಯಾರು ಮಾಡಿದ್ದು ದೇಶಕ್ಕೂ ಸಮರ್ಪಣೆ ಮಾಡ್ಬೋದು ರಾಷ್ಟ್ರಕ್ಕೆ ಎಡ್ಡೆ ಕಬಡ್ಡಿ ತರಬೇತಿಯನ್ನು ಪಡೆದು ರಾಷ್ಟ್ರಕ್ಕೆ ಈ ಊರಿಗೂ ಕೀರ್ತಿ ಕನಪಿನ ವ್ಯವಸ್ಥೆ ಆವಡು ಬನಪಿನ ಕಾರಣಗೂ ಮಂತಿದ್ದೀರಿ ಬಹುಶಃ ಕಬಡ್ಡಿ ಆಟಗಾರರು ಸಂಯಮ ಉಡುಪುಲೆ ಶಿಸ್ತು ಉಡುಪುಲೆ ಜೀವನ ಶಿಸ್ತು ಜೀವನೆ ಕಬಡ್ಡಿನ ಶಿಸ್ತು ಪಡು ನಿಕಲು ನನದ ದುಂಬದ ದಿನಕ್ಕೂ ಬೇತೆ ಬೇತೆ ಅನ್ಕೊಂಡು ಹೋಗ್ಬೋದು ಬೇತೆ ಬೇತೆ ರಾಜ್ಯ ಮಟ್ಟಡು ರಾಷ್ಟ್ರ ಮಟ್ಟಡು ಮಿಂಚಿನ ಪ್ರತಿಭೆಲಾಲೆ ಅಂಚನೆ ನನ್ನ ತೀರ್ಥರಿತ್ತಿನ ಏರು ಜವನಿರ ಆ ಜವನಿರ ನಿತ್ಯ ತೆರಪಿನ ಅಂಚಿನ ವ್ಯವಸ್ಥೆ ಅವಡು ಒಟ್ಟು ಕಬಡ್ಡಿದ ಮುಖಾಂತರ ಈ ಊರಿಗೂ ಈ ಗ್ರಾಮಗೂ ಈ ತಾಲೂಕಿಗೂ ಜಿಲ್ಲೆಗೆ ರಾಜ್ಯಗೂ ರಾಷ್ಟ್ರಗೂ ಪುದರ್ ಗಣಪಿನ ರೀತಿಡು ನಿಗಳು ಮೆರೆಲೆ ಆ ರೀತಿ ನಿಕಲ ದುಂಬದ ಜೀವನ ಯಶಸ್ವಿ ಆಗೋಡು ಒಂದು ಬಹುಶಃ ಇಂಜ ಪಾತ್ರ ವಿಷಯ ಕಬಡ್ಡಿದ ಬಗ್ಗೆ ಪಾತ್ರ ನಟ್ಟಿ ಇತ್ತಿನ ಹಿರಿಯಕನ ಪುದರ್ ಬಂದ್ರೆ ಮಸ್ತು ಜನ ಉಂಟು ನಾನು ಕರಿನ ಒಂಜಿ ಸಭೆಟ್ ಮಾತಾಡ ಪುದರ್ ಬಂತೆ ಅಂಚೆ ಮಸ್ತು ಜನ ಇಚ್ಚಿರು ನಮ್ಮೊಟ್ಟಿಗೆ ನಮ್ಮ ಆತ್ಮಡುಳ್ಳಿ ನಮ್ಮೊಟ್ಟಿಗೆ ಇಲ್ಲಿರೋದು ಆಂಡ ಇತ್ತೆ ಒಪ್ಪಿದಿನ ಸುಮಾರು ಜನ ಉಳ್ಳಿರು ಅಕಲ್ಲಿ ಮಾತು ಒಂದೇ ಪಾತ್ರ ಸ್ಮರಣೆ ಬಂತವೇ ಕಬಡ್ಡಿ ಉತ್ತುಂಗ ಸ್ಥಿತಿಗೆ ಈ ಒಂದು ಕಬಡ್ಡಿ ನಾನಾದಿ ಹೆಚ್ಚಿನ ರೀತಿಗಳು ಉತ್ತಮ ದರ್ಜೆಡ್ ಹಾಕ್ಲಾಗ ಆವಾರ್ಡ್ ಬಂದು ಅವಕಾಶ ಕೊಡೋನಿಗೆ ಮಾತ್ರೆಲ್ಲ ಒಂದನೇ ಮಂತೊಂದು ಇನ್ನು ಎರಡು ಪಾತ್ರ ಮುಗಿಪಿ ಜೈ ಹಿಂದ್ ಜೈ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. This is the last and final call for the final match between ವಿದ್ಯಾಂಜನೇಯ ಉಳ್ಳಾಳ and ಭಾರತ್ ಫ್ರೆಂಡ್ಸ್ ಇರಾ. ನಮಗಿದು ಕೊನೆಯ ಕರೆ ಎರಡು ತಂಡಗಳು ಕೂಡ ಆದಷ್ಟು ಬೇಗ ಕ್ರೀಡಾಂಗಣಕ್ಕೆ ಆಗಮಿಸಬೇಕು. ಗಣ್ಯರು ತಮಗಾಗಿ ಕಾಯುವಂತಾಗಬಾರದು. ಈ ನಡುವೆ ಭಾರತೀಯ ಮಹಿಳಾ ಮೋರ್ಚಾದ ಮಂಡಲ ಅಧ್ಯಕ್ಷರಾಗಿರುವಂತಹ ಭಾರತಿ ಅಕ್ಕ ಅವರು ಬರ್ತಾ ಇದ್ದಾರೆ. ಅವರನ್ನು ಅತ್ಯಂತ ಆದರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾರೆ. ಮಾಧವಿ ಉಳ್ಳಾಳ್ ರವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀಧರನ್ನ ಈ ಕಾರ್ಯಕ್ರಮಕ್ಕೆ ಶಲ್ಯ ಸ್ಮರಣಿಕೆಯೊಂದಿಗೆ ಸ್ವಾಗತಿಸುವಂತೆ ಶಿಫಾ ಅವರಲ್ಲಿ ಕೋರಿಕೆ. ಟೀಮ್ ಗಂಟಲ ವೇದಿಕೆದ ಕೈತಲ್ ಗ್ರೌಂಡ್ ಕೈತಲ್ ಬಂದು ನಿಂತೋಡು ವಿದ್ಯಾಂಜನೇಯ ಭಾರತ್ ಫ್ರೆಂಡ್ಸ್ ಸ್ವಾಗತ ಮಹಿಳಾ ಮೋರ್ಚಾದ ಮಂಡಲ ಅಧ್ಯಕ್ಷರಿಗೆ. ಮಾತಿರಲಿಲ್ಲ ಸುಮ್ಮನೆ ವೇದಿಕೆಡುಪುನ ಮಿತ್ರ ವೇದಿಕೆಡುಪುನ ಮಲ್ಲಗಣ್ಯರ ತೀರ್ಥುಡುಪುನ ಕ್ರೀಡಾಭಿಮಾನಿಗಳ ಆಯೋಜಕರ ಸೋಲ್ಮೆ ಎಲ್ಪತ್ತೆನ್ಮನೆ ಶ್ರೀ ಶಾರದಾ ಉತ್ಸವ ಈ ಪ್ರಯುಕ್ತ
ಪೂರ್ವಭಾವಿಯಾದ ದಸರಾ ಕಬಡ್ಡಿ ಈ ನಡೀತದೆ. ಕಬಡ್ಡಿದ ಬಗ್ಗೆ ಪಂಡ ಸುಮಾರು ಜನ ಪಂಡೇರು ವರ್ಷ ಕೆಲ ವರ್ಷ ಇಂಚಿನ ಕೆಲ ವರ್ಷದ ಅಲ್ಲತ್ತಂಜಿ 2 ವರ್ಷ ನಡುಟು ಕಬಡ್ಡಿ ಉಂತುದಿತ್ತಿಲ್ಲ. ಐದು ಪಕ್ಕ ನಮ್ಮ ಪೋಸತಿನ ಪಕ್ಕ ಪಿರ ಈ ಕಬಡ್ಡಿನ ಪ್ರಾರಂಭ ಮಲ್ಪಡು ಪಂಡದು ನಮ್ಮ ಶ್ರೀಕಾಂತ್ ಅರಸಿಕ್ಲು ಬತ್ತದು ಅದರ ಜವಾಬ್ದಾರಿಯಿಂದ ಎತ್ತೊಂದು ವಿದ್ಯಾಂಜನೆ ವ್ಯಾಯಾಮ ಶಾಲೆ ಮಕ್ಕಳು ಈ ಕಬಡ್ಡಿ ನಡಪೋದಿಲ್ಲ. ಭಾರಿ ಸಂತೋಷದ ವಿಚಾರ ದಾನೆ ಪಂಡ ಉತ್ಸವ ಸಮಿತಿದ ವಾ ಒಂಜಿಲ ಸಹಕಾರ ಕೇವಲ ಅಗಲಿಗೆ ಎಡ್ಡೆ ಪಾತ್ರ ಪಂಡನೆ ಯಾವು ಬಾಕಿದ ವಾ ಒಂಜಿ ಸಹಕಾರ ಎಲ್ಲ ಬಯಸ್ತಂದೆ ಪೂರ್ಣವಾದ ವಿದ್ಯಾಂಜನೆ ವ್ಯಾಯಾಮ ಶಾಲೆನೇ ಈ ಒಂಜಿ ಕಬಡ್ಡಿನ ಆಯೋಜನೆ ಮಾಡ್ತದೆ. ನಿಕ್ ರವೀಂದ್ರ ಮರುಳರ್ನ ಇಲ್ಲದಕ್ಕಲ್ಲ ಈ ಸಹಕಾರ ಎಲ್ಲ ಉಂಡು ಪನ್ಯಾರೇನು ಸಂತೋಷ ಪಡ್ತಾರೆ. ಈ ಕಬಡ್ಡಿ ಪಂದ್ಯಾಟಕ್ಕೂ ದಿವಂಗತ ರವೀಂದ್ರ ಮರವಳ್ಳಿರನ್ನ ಪುದರ್ ಪಾಡದ ನಡಪ ಅಂದವ್ರು ರವೀಂದ್ರ ಮರವಳ್ಳಿರನೊಟ್ಟಿಗೆ ಆದರೆ ತೀರ್ನಡೆ ಸುಮಾರು 30 ವರ್ಷ ಮುಟ್ಟಲು ಶಾರದೋತ್ಸವ ಅರ್ನೊಟ್ಟಿಗೆ ಬೆಂತಿನ ಜನ ಅಧ್ಯಕ್ಷರಾದಿತ್ಯರು ಶಾರದೋ ಯಾಪ ಆರು ಉಳ್ಳಾಲಗೋ ಒಂಜಿ ಎಲ್ಲೇ ಬಸ್ಸನ್ನು ಪತ್ತೊಂದು ಬರ್ತೀರ ಆ ಬಾಡಿಗಲ್ಲಿ ಇಲ್ಲದ ಕುಳ್ದಿತ್ತರ ಆ ಸಂದರ್ಭದಿಂಚಲ ಇತ್ತೆ ಮುಟ್ಲ ರವೀಂದ್ರ ಮರಳಿ ಬಕ್ಕಾರ್ನ ಮಗೆ ಸುದೇಶ್ ಮರಳಿ ನಿರಂತರವಾದ ಶ್ರೀ ಶಾರದಾ ಉತ್ಸವಗೂ ಶ್ರೀ ಶಾರದಾ ಮೂರ್ತಿದ ಒಂಜಿ ಸೇವೆನೆ ಕೊರೊಂದುಳ್ಳೇರ ತಂದೆ ರವೀಂದ್ರ ಮರಳಿನ ಬಗ್ಗೆ ಬಕ್ಕೊಂಜಿ ಪನ್ನಡ ಅಂದ್ರೆ ಕೋಡೆಯನೊಂಜಿ ರಾಜಕೀಯ ಪಕ್ಷದ ಆಫೀಸಿಗೆ ಹೋದಿದ್ದೆ ಪೋನಾಗ ಅಲ್ಪ MP ಇತ್ತೇರು MLA ಇತ್ತೇರು MLC ಇತ್ತೇರು ಅಪ್ಪ ರವೀಂದ್ರ ಮರವಳಿನ ಪಾತ್ರ ಒಂಜಿ ಜನ ಪಂಡೆ ಅಕ್ಲ ಎದುರು ರವೀಂದ್ರ ಮರವಳಿ ಸಮಾಜಗೂ ಕೊಡ್ತೀನಂತಂದೆ ಆರು ಸಮಾಜಗೂ ತೆತ್ತೊಂದಿಜೇರು ಒಂದು ಸತ್ಯ ಪಾತ್ರ ಅಲ್ಪ ಮಲ್ಲ ಸೊರಟು ಪಂಡೆ ಈಗ ಅಂದು ಬಂದಿಲ್ಲ ದಾಯ ಪಂಡ ಉತ್ಸವ ಮಲ್ತೊಂದಿತ್ತ ಉಳ್ಳಾಲ ಒಂಜಿ ಶಾರದಾ ನಿಕೇತನ ಆವಡು ಬಂದಾಂಡ ಆಯ್ತ ಮಲ್ಲ ಶ್ರೇಯಸ್ಸು ಪೋಪಿನಿ ರವೀಂದ್ರ ಮರವಳ್ಳಿಗೆ ಮಾತ್ರ ಆರೊಂಜಿ ರಾಜಕೀಯ ಪಕ್ಷ ಬೇತನೆ ರಾಜಕೀಯ ಪಕ್ಷಗಳು ಇತ್ತುಂಡಲ್ಲ ನಾನೊಂಜಿ ರಾಜಕೀಯದ ಪಕ್ಷದ ಕಂಡಲ್ಲ ಹೋದು ಕಾಡದು ಬೇಡದು ಐಗೆ ಡೊನೇಷನ್ ಕಂತದ ಬಿಲ್ಡಿಂಗ್ ಬಾಡ್ದಿನಲ್ಲ ಎಂದು ಗೊತ್ತು ಅರೆಗೆ ಏತೋ ಸಾಮಾಜಿಕ ಕ್ಷೇತ್ರ ಕೆಲಸ ಮಲ್ತು ನಾವು ಆಟ ಶಾರದಾ ಉತ್ಸವ ಸಮಿತಿ ಬಕ್ಕ ಶಾರದಾ ನಿಕೇತನ ಶಾರದಾ ಸೇವಾ ಟ್ರಸ್ಟ್ದ ಬಿಂದು ಪುನಾತ್ ಪ್ರೀತಿ ಬಕ್ಕ ವಾ ಸಂಸ್ಥೆಗಳ ಇತ್ತೀಚಿ ಪನಿಯರೆ ಸಂತೋಷ ಪಡ್ಪೆ ಇನ್ನೇ ಇತ್ತೀಚೆ ನಮ್ಮ ಭಗವಂತ ದಾಸ್ ಪಂಡೇರ್ ಹೆಂಗೆ ತಿಳಿದ ಪ್ರಕಾರ ಈ ಮ್ಯಾಟ್ ನಮ್ಮ MP ಥ್ರೂ ಎನ್ಮ ಜಿಲ್ಲೆಗೆ ಎನ್ಮ ಮ್ಯಾಟ್ ಕೊಡ್ತೀನ ಮುಂದೆ ಮ್ಯಾಟ ಗೊತ್ತಿಜ್ಜಿ ಅಂಡ್ ಎನ್ಮ ಕೊಡ್ತೀನ ಅಂತ ಎನ್ನಂಜಿ ಅನುಭವ ಬೈದಿದೆ ನಮಗೆ ಪೋಯ್ಸರ್ತಿ ನಮ್ಮ ಬೇತಗಳ ಮ್ಯಾಟ್ ಕಣವರ ಹೊಡಿತು ನಾನು ನಮ್ಮಡನೆ ಒಂಜಿತ್ತೆ ನಮ್ಮ ಮೂಲೆ ಉಂಟು ಬ್ಯಾಟ್ ಅಂಚೆ ಉಳ್ಳಾಲಕ್ಕೂ ಈ ಮ್ಯಾಟದ ಅವಶ್ಯಕ ತೊಕೊಟ್ಟು ಒಂಜಿ ಮಲ್ತುಕೊಂಡೆ ಅಡ್ಡಿತ್ತು ನಮ್ಮ ಈ ಮ್ಯಾಟ್ ಉಳ್ಳಬೇಡ ಉಪ್ಪುನಿ ನನಂಜಿ ತೊಕೊಟ್ಟು ಬೋಡಂಡೆ ಭಗವಂತ ದಾಸ್ ಮಲ್ತುಕೊಂಡ ಸಂತೋಷ ಇತ್ತು ಈ ಮಲ್ಪುರ ಬಂದ್ರೆ ಐಕೆ ಮಾತೆಲ್ಲ ಸಹಕಾರ ಉಂಟು ಒಂದು ಪಂಡ್ರೆ ಬ್ಯಾಕ್ ಶಾರದೋತ್ಸವದ ಈ ಕಬಡ್ಡಿ ನಿರಂತರವಾದ ನಡಪಡೆ ಐಕೆ ವಿದ್ಯಾಂಜನೆಯ ವ್ಯಾಯಾಮ ಶಾಲೆದಕ್ಕೂ ನಿರಂತರವಾದ ಸಹಕಾರ ಇಂಚಿನೇ ಕೊರಡು ಪನ್ನೊಂದು ದುಂಬದ ಉತ್ಸವದ ಕಾರ್ಯಕ್ರಮಗಳ ಮಾತೆಲ್ಲ ಬದಲು ಸಹಕಾರ ಕೊರದು ಈ ಉತ್ಸವವನ್ನು ಗೌಜಿಡಿ ನಡಪಾಗ ಈ ಮೂಲಕ ಉಳ್ಳಾಲದ ಪುದರನ ಬೇತೆ ಜಾಗೆಗಳ ರಟ್ಟಾವಾಗ ಪಣದೇನ 2 ಪಾತ್ರ ಬೆಜ್ಜೆಗೆ
ಬಲೆ ಬಲೆ ಒಂಜಿ ಉಂಟುಲೆ ಟಾಸ್ ಮಾಡಬೇಕಪಟ್ಟದೆ ಕೂಡ ಪಂದ್ಯಾವಳಿಯ ನಿರ್ಣಾಯಕ ಚೀಫ್ ಆಫ್ ಮ್ಯಾಚ್ ರೆಫರಿ ಲಿಖಿತ್ ಗುಂಪಲ ಟಾಸ್ ಇನ್ ಫೇವರ್ ಆಫ್ ಇರಾನ್. ಈ ಅಂಕಣದ ಇನ್ನೊಂದು ಬದಿಯಲ್ಲಿ ಸಾಲಾಗಿ ನಿಲ್ಲುತ್ತೆ ಶ್ರೀ ಬೈಲುಗೂಡು ಕೆರೆ ಸತೀಶ್ ಆಳ್ವ, ಜೀವನ್, ಲತೀಶ್, ತಶ್ವಿನ್ ಮೊದಲಾದ ಅತಿಥಿಗಳು, ಭಗವಾನ್ ದಾಸ್ತಗೋಡ್, ಶ್ರೀ ಯೋಗೇಶ್ ಆಳ್ವೆ ಟಿವಿ, ಅದು ಬೇಕಾದ ಗೌರವಾನ್ವಿತ ಶ್ರೀ ಶ್ರೀಧರ ಕಿಡಿ, ಎಲ್ಲ ಅತಿಥಿಗಳು, ಮಲ್ಲಿಕಾ ಮೇಡಮ್, ಅತಿಥಿಗಳೆಲ್ಲ ಅಂಕಣಕ್ಕೆ ಇಳಿಯುವ ಮೂಲಕ ಎರಡು ತಂಡಗಳಿಗೆ ಶುಭ ಕಾಮನೆಗಳನ್ನು ಅರ್ಪಿಸುವಂತಹ ಸಂದರ್ಭಗಳಿಗೆ. ಸೊ ವಿದ್ಯಾಂಜಲಿ ಉಳ್ಳಾಳ and next of all our official staff of Ullala and Bangalore Taluku Committee Association and moving to another court is the custody. ವಂದನೆ ಈ ಫೈನಲ್ ಪಂದ್ಯದಲ್ಲಿ ಭಾಗವಹಿಸುವಂತಹ ತಂಡಗಳಿಗೆ ಶುಭ ಕಾಮನೆಗಳನ್ನು ಅರ್ಪಿಸುವಂತಹ ದಸರಾ ಕಬಡ್ಡಿಯ ಫೈನಲಿಸ್ಟ್ಗಳ ನಡುವೆ ಬಂಧನ ಹೋರಾಟ. ಹೋಸ್ಟ್ ತಂಡ ಉಳಿಸಿಕೊಳ್ಳಲಿದ್ದಾರೋ ಅಥವಾ ಅತಿಥಿ ತಂಡ ಗೆಲ್ಲಲಿದ್ದಾರೋ ಇದು ಫೈನಲ್ ಪಂದ್ಯವಾದ ಅರಿವೆ. ವೀರೇಶ ಹೋರಾಟ ನಡೆಯಬಲ್ಲ ಏಳು ತಂಡಗಳ ಕಾಲುಗಟ್ಟಿ ಆಟಗಾರರುಳ್ಳಂತಹ ಅತ್ಯಂತ ರೋಮಾಂಚನಕಾರಿ ಸ್ಪರ್ಧೆ ಅಥವಾ ಎಲ್ಲ ನಿರೀಕ್ಷೆಗಳುಳ್ಳಂತಹ ಅದ್ಭುತ ಕದನ. ಇದು ಫೈನಲ್ ಉಳ್ಳಾಲಂತಹ ದಸರಾ ಕಬಡ್ಡಿಯ ಫೈನಲ್. ವಿದ್ಯಾಂಜಲಿಯ ವ್ಯಾಯಾಮ ಶಾಲೆ ಸಾರ್ವಜನಿಕ ನವರಾತ್ರಿ ಶ್ರೀ ಶಾರದೋತ್ಸವ ಸಮಿತಿಯ ಭೇಟಿಯಾಗಿರಲಿ ಉಳ್ಳಾಲ ತಂಡದ ಕಬಡ್ಡಿಯ ಕನ್ನಡದ ಅಂತಿಮ ವೀರಾವೇಶದ ಹೋರಾಟ ನಡೆಯುವ ಫೈನಲ್. ಗೆದ್ದಲ್ಲಿ 10,000, ಈ ಪಂದ್ಯ ಸೇರಿದರೆ 6,000 ಆಕರ್ಷಕ ಫಲಕಗಳು ಬೇರೆ, ವೈಯಕ್ತಿಕ ಬಹುಮಾನಗಳು ಬೇರೆ. ಆಲ್ ದ ವೆರಿ ಬೆಸ್ಟ್ ಟೀಮ್ ವಿದ್ಯಾಂಜಲಿಯ and team. Yes, ಭಾಸ್ಕರಣ್ಣ ಹೋಯ ಚವ್ವ ಇರಾ ಚವ್ವ ಅನ್ನ ಆಮೇಲೆ ಹೋಯ ಉಲ್ಲೇಖ ದಯಪಂಡ ಒರಿಯ ಮಗೆ ಒಂದೇ ಟೀಮ್ ಉಳ್ಳೆ ಕುಡಿಯ ಹಂಚಿ ಮಗೆ ಒಂದು ಟೀಮ್ ಉಳ್ಳೆ ಏರಿಗೆ ಸಪೋರ್ಟ್ ಮಾಡುವ ಮಂಚಿನ ಚರ್ಚೆಗಳು ನಮ್ಮ ವಂಡರ್ಫುಲ್ arrangement and the spectators are really great. Cool and calm ಸ್ಪೀಡ್ ಹೋಗಾಗಿ ಕೋರ್ಸ್ ಟೀಮ್ ಜೀತೆಗೆ ವಿದ್ಯಾಂಜಲಿಯ ವೇಲ್ ಭಾರತ ಫ್ರೆಂಡ್ಸ್ ಇರಾ. Yes, now first try from Vidyanjalaya. Match referee Ricky Tuppal. Shravana. Shravan. Daniel. Dubai ಆಟಗಾರ. ನಾಳೆ ಮತ್ತೆ ಹೊರಡುವಂತಹ ಆಟಗಾರ ದುಬೈ. ಬೋನಸ್ ನೊಂದಿಗೆ ದುಬೈ ಹೊರಡುವ ವೇಳೆಯಲ್ಲಿ ರೂಪೇಶ ಇರಾ ತಂಡದ ಬೆಂಕಿ ರೂಪೇಶ ಗೆದ್ದಲ್ಲಿ 10,000 ಮತ್ತು ದೊಡ್ಡ ಫಲಕ, ಪರಾಜಿತಗೊಂಡಲ್ಲಿ 6,000 ಮತ್ತು ಫಲಕ. ರೂಪೇಶ ಎಕ್ಸ್ಪ್ರೆಸ್ ಆಟಗಾರ, ಪಾದ ಚಾಲನೆ, ಆಹಾ, ಇದು ಟಾಪ್ ಟಚ್ ಆಗುವ ಸಾಧ್ಯತೆ. ಯಸ್, ಐ ಥಿಂಕ್ ಯಾ ಗಾಟ್ ಟಚ್ ಪಾಯಿಂಟ್. ಸಮರ್ಥ ಆರಂಭಿಸಲಾಗಿದೆ. ಒಂದು ಸಮಬಲ ಸಮರ್ಥ. ವೆಲ್ ಪ್ಲೇಯರ್ ಆಫ್ ವಿದ್ಯಾಂಜಲಿಯ ಸಮರ್ಥ. ಎಸ್, ಮತ್ತೆ ರೂಪೇಶ ಭಿನ್ನ ರೈಡರ್ಗಳು ವಿದ್ಯಾಂಜಲಿಯಲ್ಲಿದ್ದ ಆಗ ಇಲ್ಲಿಂದ ರೂಪೇಶ ಏಕಾಂಗಿ ಹೋರಾಟ. ಸಮಬಲದಲ್ಲಿ ಪಂದ್ಯವಿದೆ 1-1. ಈ ಬಾರಿ ಎರಡನೇ ಅಂಕ. 2 ರೈಡ್ಗಳಲ್ಲಿ 2 ಅಂಕ ಸಂಪಾದನೆ ಮಾಡಿದಂತಹ ರೂಪೇಶ ಸೆಮಿಫೈನಲ್ ಅಲ್ಲಿ ಒಂದೇ ದಾಳಿಯಲ್ಲಿ 4 ಅಂಕಗಳ ಭರ್ಜರಿ ಬೇಟೆ ಮಾಡಿದಂತಹ ಶ್ರವಣ. ದಾಳಿ ಅಷ್ಟು ಸುಲಭವಲ್ಲ. ಆಂಟಿ ಕ್ರಾಸ್ ಸಿಂಗಲ್ ಪಾಯಿಂಟ್ ಫಾರ್ ವಿದ್ಯಾಂಜಲಿ. ದಾಳಿಯಲ್ಲಿ ಯಬಾ
ಭಿನ್ನ ತಂಡಗಳಿಗೆ ಆಡುವಂತಹ ಒಂದೇ ಮನೆಯ ಸಹೋದರರು ಶ್ರೀಜನ ಬಂಧನ 2-2 ಸಮಬಲ. ಇಲ್ಲಿ ಸಮರ್ಥ ಪ್ರಿಯಮಗಳ ದಸರಾ ಕಬಡ್ಡಿ ಫೈನಲ್ ಹೋರಾಟದಲ್ಲಿ ಸಮರ್ಥ ಲವ್ಲಿ ರನ್ನಿಂಗ್ ಪ್ರಾಡಕ್ಟ್ ಆಫ್ ಉಮಾ ಮಹೇಶ್ವರಿ ಕ್ವಾರ್ಟರ್ ಪಾಯಿಂಟ್ 3-2 4-2 make the correction 4-2 ನಿತ್ಯಾಂಜನೇಯ 4-2 ನಿತ್ಯಾಂಜನೇಯ ರೂಪೇಶ ಇರಾನ್ ತಂಡದ ಖಾತೆಯಲ್ಲಿರುವಂತಹ ಎಲ್ಲ 3 ಅಂಕಗಳ ಒಡೆಯ ರೂಪೇಶ 3-4 ನಿತ್ಯಾಂಜನೇಯ ಇಲ್ಲಿ ಸಮರ್ಥ ಜಯಿಸಾಲ್ 10000 പരാജയപ്പെട്ടാൽ 6000 ജയപരാജയങ്ങൾക്കിടയിൽ 4000 രൂപയുടെ വ്യത്യാസമുണ്ട്. തെറ്റുകൾ ആവർത്തിക്കപ്പെടുകയാണ് സമർത്ഥനോടൊപ്പം ഏകാംഗി റൈഡിംഗ് വിഭാഗ ರೂಪೇಶ ಎರಡನೇ ಕಬಡ್ಡಿ ವಾಪಸ್ಸು ನಡ್ಕೊಂಡು ಸಮರ್ಥ ನೋಡನೆ ಶ್ರವಣ್ ಅವರಿಗೆ ಚೊವ್ವ ಅವರಿಗೆ ಒತ್ತಡ ಕಡಿಮೆ ಸ್ಪೆಷಲ್ ಮಿಸಸ್ ಆಫ್ ಶಿವಶಕ್ತಿ ರಾಕೇಶ್ ರನ್ನಿಂಗ್ ಮಷೀನ್ ಹೊರಬಿಟ್ಟಿದ್ದಾರೆ. ಇದು ದೊಡ್ಡ ಹೊಡೆತವಾಗುವ ಸಾಧ್ಯತೆ. 7-4 ಸಮರ್ಥವಾದ ಸೂಪರ್ ಟೇಕ್ ಮಾಡಿ ಒತ್ತ ಶರೀರ ಸೃಷ್ಟಿಯಾಗಿ ಮಿಗച്ച ಸ್ಟಾಮಿನ ಉಳ್ಳ ಕಳಿಕಾರ್ಯ ಸಮರ್ಥ ಒಂದನೇ ಆಲ್ ಔಟ್ 9-4 Yes. 9+3 12-4 12-4 पर 8 नंबरों की स्पष्ट रूप से बढ़त हासिल कर चुके हैं टीम विद्यांजलि. लेकिन जब तक रूपेश है इनके कहना बहुत मुश्किल है क्योंकि कितनी फॉर्म पर है खिलाड़ी. रूपेश 12 देखिए ये है रनिंग कमाल की राइड है. मिला 5 ರೂಪೇಶ್. ಇಲ್ಲಿ ಗಮನಿಸಬೇಕಾದ ವಿಚಾರ ಭಾರತ ತಂಡದ ಖಾತೆಯಲ್ಲಿರುವ 5 ಅಂಕಗಳ ಒಡೆಯ ಅದು ರೂಪೇಶ್. 5 ರೈಡಿಂಗ್ ಪಾಯಿಂಟ್. ಇಲ್ಲಿ ಅಶ್ವಿನ್ ನಮ್ಮ ಉಳ್ಳಾಳದ ಹುಡುಗ ಅಶ್ವಿನ್
for Vidyanjali. ಕಾರ್ತಿಕ್ ಅವರು ಇರಾ ತಂಡದ ತರಬೇತುದಾರರಾಗಿ ಯುವ ತರಬೇತುದಾರ. Lovely performance of Shravan in the actor competition in the previous match. What a spectacular ride! He got 4 points in a single ride. And now Rupesh. ನಿರಂತರವಾದ ದಾಳಿ. ಆರಂಭದ ನಿಮಿಷಗಳೆಲ್ಲ ರೂಪೇಶನ ಪರಾಕ್ರಮ. ಇದರಿಂದ ಏಕಾಂಗಿ ಹೋರಾಟ 6 ಅಂಕಗಳು. 6ಕ್ಕೆ 6 ರೂಪೇಶ್. ಸಮೃದ್ಧ ಯಶಸ್ವಿಯ ರೈಡರ್ ಆಗಿ ಉಳಿದುಕೊಳ್ಳುತ್ತಾ ಇದ್ದಾರೆ ಸಮೃದ್ಧ. ಮತ್ತೆ ಅಂಕ ಜೋಡಣೆ 6-13. ವಿದ್ಯಾಂಜಲಿಯ ಕಡೆಯಲ್ಲಿ ಶ್ರವಣಾಕ್ಷವ, ಸಮೃದ್ಧ, ಅಶ್ವಿನ್ ಸ್ಪೆಷಲಿಸ್ಟ್ 3 ರೈಡರ್ಗಳನ್ನು ಹೊಂದಿದ್ದಾರೆ. ರೂಪೇಶ್ನಿಂದ 7ನೇ ಅಂಕ. ಲೋಟ ಬಂಧನಾರ್ಮಿ ರೂಪೇಶ್ ಸಿಂಗಲ್ ಪಾಯಿಂಟ್. 14 7 ಮತ್ತೆ ಬಂದ ರೂಪೇಶ. ಈ ಅವಧಿಯಲ್ಲಿ ಟೋಟಲಿ ರೈಡಿಂಗ್ ಮಾಡಿದಂತಹ ಆಟಗಾರ ಪ್ರಾಯಶಃ 1 ರೈಡನ್ನು ಬಿಟ್ಟರೆ ಫಸ್ಟ್ ಹಾಫ್ ಓವರ್ 15-7 15-7 ವಿದ್ಯಾಂಜಲಿ. ಅಲ್ಲಿ ಮಾತ್ರ ಏನೂ ಇಲ್ಲ. ಲೆಪ್ಪುನ ಕೊಡುಕು ಮಾಡಿದರು. ಆಟಗಾರರಿಗೆ ಸೂಕ್ತವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ದಸರಾ ಪಾಯಿಂಟ್ 15-7. Yes, here is the right from ಟೈ ಬ್ರೇಕರ್ ನಡೆಯತಕ್ಕಂತಹ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಅಲ್ಲಿ ಎಸ್ಕೆಸಿ ಕೊಲ್ಯ ವಿರುದ್ಧವಾಗಿ ಗೆಲುವನ್ನು ದಾಖಲಿಸಿಕೊಂಡಿರತಕ್ಕಂತಹ ಇರಾನ್ ಫ್ರೆಂಡ್ಸ್ ದೇವಿ ನಗರ ವಿರುದ್ಧವಾಗಿ ಸ್ಪಷ್ಟ ಮೇಲುಗೈಯೊಂದಿಗೆ ವಿಜೇತರಾಗಿ ಫೈನಲ್ ತಲುಪಿದಂತಹ ವಿದ್ಯಾಂಜಲಿ. ಸಮರ್ಥ ವಿದ್ಯಾಂಜಲಿಯಿಂದ ಹೆಚ್ಚಿನ ದುಡಿಮೆ ಸಮರ್ಥ ಮೂಲಕ 15-7 दर्शकांना पाहता आहोत मालिकेच्या शेवटचे नवरात्रीच्या वेळा दसरा कबड्डीचं आयोजन केलेले आहे विद्यांजली आणि जिंकणाऱ्या संघाने मिळणार आहे 10,000. बघूया कोणता संघाने हा खेळ जिंकणार आहोत. बॅक टू द मॅच 15-7. ಉತ್ತಮ ರೈಡರ್ ಯಾರಾಗಿರಬಹುದು, ಉತ್ತಮ ಡಿಫೆಂಡರ್ ಪ್ರಶಸ್ತಿ ಯಾರಿಗೆ, ಸರ್ವಾಂಗೀಣ ಆಟಗಾರ ಎಂಬ ಬಿರುದು ಯಾರಿಗೆ, ಎಲ್ಲ ಪ್ರಶ್ನೆಗಳಿಗೆ ಪಂದ್ಯದ ಬಳಿಕ ಉತ್ತರ.
It is 2 or die light. Bharat Fransira. 2 or die light. We are in the second half of the match. Lovely tackle. Third line, Super J1, Sampath with the 2 or die light. Nitin, corner ಆಟಗಾರ. ಇವರ ಸಹೋದರವನ್ನು ಕಾಲ ಕಬಡ್ಡಿ ರಂಗದ ಅತ್ಯಂತ ಶ್ರೇಷ್ಠ ಆಟಗಾರ ನಿತಿನ್ ಪ್ರಸ್ತುತ ಒಮಾನ್ ರಾಷ್ಟ್ರದಲ್ಲಿದ್ದಾರೆ. Samurtha, Yava. Totally 6-pack player. Samurtha. 2 more points. 87. 87. ಕೆಲವೊಂದು ಸಮಯಗಳಿಂದ ಈಗ ಅಂಕ ಸ್ಥಗಿತಗೊಂಡಿದೆ ಖಾತೆ. ಸೃಜನ್ ದಾಳಿಯಲ್ಲಿ ಸೃಜನ್ ಲಾಸ್ಟ್ ಮ್ಯಾನ್ ಆಫ್ ಇರಾಕ್. Lose the count right now, 3 more points, 21-7. ಪಂದ್ಯ ಮೆಲ್ಲನೆ ವಿದ್ಯಾಂಶದ ಕಡೆಗೆ 21-7. 14 ಅಂಕಗಳ ಸ್ಪಷ್ಟ ಮುನ್ನಡೆ. ಅಶ್ವಿನ್ ದಾಳಿ 22. ರೂಪೇಶ ಇಲ್ಲಿ ಗಮನಿಸಬೇಕಾಗಿದ್ದ 7 ಅಂಕ ಇರಾಕ್ ಖಾತೆಯಲ್ಲಿದ್ದರೆ ಆ 7 ಅಂಕವೂ ಕೂಡ ರೂಪೇಶನ ಕೊಡುಗೆ. ಉಳಿದ ಯಾವುದೇ ಡಿಫೆಂಡರ್ ಯಾವುದೇ ಫೈಟರ್ ಯಶಸ್ಸನ್ನು ಕಂಡಿಲ್ಲ. ರೂಪೇಶ ಬಹಳಷ್ಟು ಸಮಯದ ಬಳಿಕ ಒಂದಂಕ. ಮರುಭೂಮಿಯಲ್ಲಿ ಮಳೆಯ ಸಿಂಚನ ಒಂದಂಕ. 8-24. 23. ಇಲ್ಲಿ ಮನಾಫ್ ಮತ್ತೆ ಇಲ್ಲಿಗೆ ಟೈಮ್ ಔಟ್ ಇಲ್ಲ. ಬದಲಿ ಪ್ರಯೋಗ ಮಾಡಿದ ಸೃಜನ್ ಅವರಿಗೆ ವಿಶ್ರಾಂತಿ. Last 1 minutes, 24-8. ವಿದ್ಯಾಂಜನೆ ಪ್ರಯತ್ನ ಅಂತೂ ಸೊಗಸಾಗಿದೆ, ಆದರೆ ಸಫಲ ಆಗಲಿಲ್ಲ. 25-8. ಟೂರ್ನಮೆಂಟ್ಗೆ ಅವಸಾನ ಚಿಲ ನಿಮಿಷಗಳು ಮಾತ್ರ ಶೇಷಿക്കുന്ന 4 ಮಿನಿಟ್ಗಳು ಮಾತ್ರ ಶೇಷಿക്കുന്ന ದಸರಾ ಕಬಡ್ಡಿ ಕಲಿಯಸಾನವರಿಗೆ ಹೇಳಿಕೊಂಡಿದ್ದಾರೆ. ಯಾವಾಗ ನಿರಂತರವಾಗಿ ಈ ವರ್ಷ ಕಂಡ ಎಲ್ಲ ಮಾನ್ಯ ಪ್ರೇಕ್ಷಕರು ವಿದ್ಯಾಂಜಲಿಯ ವ್ಯಾಯಾಮ ಶಾಲೆ ಸಾರ್ವಜನಿಕ ನೌಕಾಪರಿ ಶಾಖಾ ಉತ್ಸವ ಸಮಿತಿಗೆ ನಮ್ಮ ರೀತಿಯ ಇದು ಅವಸಾನ 4 ಮಿನಿಟ್ಗಳು ಈ ಪರಿಪಾಡಿ ಕಳೆದಿರು. പിന്നെ ಸಮಾಪನ ಚടങ്ങ് ಸಮ್ಮಾನದಾನ ಚടങ്ങ്.
4 ನಿಮಿಷಗಳಲ್ಲಿ ಅದ್ಭುತಗಳು ಸಾಧ್ಯನ ಮಿರಾಕಲ್. ನಾವು ಗಾಳಿಯಲ್ಲಿ ಮತ್ತೆ ಚುವ ಪಾಯಿಂಟ್ ಗಿವನ್ 27-8 ಮತ್ತೆ ರೂಪೇಶ್. ಅಂತಿಮ 3 ನಿಮಿಷಗಳು 27-8. ಸ್ವಲ್ಪ ಪ್ರಯತ್ನ ಮತ್ತು ಅಮೋಘ. ಅಂತಿಮ 3 ನಿಮಿಷಗಳ ಕರೆ ಕೊಡುವಾಗಲೂ ಕೂಡ ಗಮನಿಸಬೇಕಾದ ವಿಚಾರ, ರೂಪೇಶ್ ಅವರನ್ನು ಬಿಟ್ಟು ಯಾವುದೇ ಅಂಕಗಳು ಇರಲಿಲ್ಲ. ಲಾಸ್ಟ್ ಮಿನಿಟ್ ಗೆಲುವಿನ ಅಧಿಕೃತ ಕರೆಗೆ ಮಾತ್ರ ಈ ಪಂದ್ಯ ಏಕಮುಖಿಯಾಗಿ ಗೆಲುವಿನ ಕಡೆ ವಿದ್ಯಾಂಚಲಿದೆ. ಬಂಧುಗಳ, ಈಗ ಪಂದ್ಯ ಮುಗಿದೊಡನೆ ಬಹುಮಾನಗಳನ್ನು ವಿತರಿಸುವಂತಹ ಕಾರ್ಯಕ್ರಮಕ್ಕೆ ನಾವು ಮುಂದುವರಿಯುವಾಗ ಗಣ್ಯ ಅತಿಥಿಗಳ ಸಮಕ್ಷಮದಲ್ಲಿ ಜರುಗುವಂತಹ ಪ್ರಶಸ್ತಿ ಪ್ರದಾನ ಸಮಾರಂಭ. ಇಲ್ಲಿಗೆ ದಸರಾ ಕಬಡ್ಡಿ 2025 ಪೂರ್ಣಗೊಂಡಿರುತ್ತದೆ. ಅಭಿನಂದನೆಗಳು ವಿದ್ಯಾಂಚಲಿಗ. ಈ ಪಂದ್ಯ ಅತ್ಯಂತ ಏಕಮುಖವಾಗಿ ಗೆಲುವನ್ನು ದಾಖಲಿಸಿಕೊಂಡು ದಸರಾ ಕಬಡ್ಡಿ ವಿದ್ಯಾಂಚಲಿಯ ಬಲಿಷ್ಠ ತಂಡದ ಕೆಳಗಾಗಿದೆ. ಈ ಮೂಲಕ ಪಂದ್ಯ ಮುಕ್ತಾಯಗೊಂಡಿರುತ್ತದೆ. ಇನ್ನು ವಿದ್ಯಾಂಚಲಿಯ ವ್ಯಾಯಾಮ ಶಾಲೆಯ ನೇತೃತ್ವದಲ್ಲಿ ಅತ್ಯಂತ ಶಿಸ್ತಿನಿಂದ, ಯಾವುದೇ ತರತೆಗಳಿಲ್ಲದೆ, ಯಾವುದೇ ಅಪಸ್ವರಗಳಿಲ್ಲದೆ ಕಬಡ್ಡಿ ಮುಗಿಸುವುದು ಅಂದ್ರೆ ಅದು ಬಹಳಷ್ಟು ಕಷ್ಟ. ಈ ಕಬಡ್ಡಿ ಯಾವುದೇ ಒಂದು ಅಂತಹ ಘಟನೆಗಳಿಗೆ ಅವಕಾಶ ಮಾಡಿಕೊಳ್ಳದೆ 100% ಯಶಸ್ಸಾಗಿದೆ. ಅದಕ್ಕೆ ಆಟಗಾರರಿಗೆ, ತೀರ್ಪುಗಾರರಿಗೆ ವಿಶೇಷ ಶ್ರದ್ಧಾಂಜಲಿಗಳನ್ನು ಅರ್ಪಿಸ್ತಾ ಇದ್ದಾರೆ. ತರತರಹಿತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಂತಹ ತೀರ್ಪುಗಾರರಿಗೆ ಮೊದಲಾಗಿ ನಾವು ಗೌರವವನ್ನು ಸಲ್ಲಿಸಬೇಕಾಗಿದೆ. ಜಿಲ್ಲಾ ಅಮೇಚೂರ್ ಕಬಡ್ಡಿ ಸಂಸ್ಥೆ ಮತ್ತು ಉಳ್ಳಾಳ ತಾಲೂಕು ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಹೆಗ್ಗಳಿಕೆಯ ತೀರ್ಪುಗಾರರು ಪ್ರಮುಖರಾಗಿರುವಂತಹ ಶ್ರೀ ಉದಯ ಮಂಚನಾಡಿ ನಾವು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತವರಲ್ಲಿ ಶ್ರೀ ಉದಯ ಮಂಚನಾಡಿ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಹಸ್ತಾಂತರಿಸುವಂತೆ ಶಲ್ಯ ಚಪ್ಪಾಳೆಗಳಲ್ಲಿ ಅತ್ಯಂತ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರುವಂತಹ ತೀರ್ಪುಗಾರರಲ್ಲಿ ಪ್ರಮುಖರು ಶ್ರೀ ಉದಯ ಮಂಚನಾಡಿ. ಮುಂದುವರಿಸುತ್ತಾ ಶ್ರೀ ಮೋಹನ್ ಬೇಗರೆ, ಸರ್ವಾಂಗೀಣ ಪ್ರತಿಭೆ, ಬೆಂಗಳೂರಿನ ಹೆಮ್ಮೆ, ಸ್ಟೀಲ್ ಮ್ಯಾನ್ ಮೋಹನ್ ಬೇಗರೆ. ಪ್ರಣೀತ್ ಹೆಗಡೆ, ಮತ್ತೊಬ್ಬ ಯಶಸ್ಸಿನ ತೀರ್ಪುಗಾರರು ಶ್ರೀ ವಿನೋದ್. ಆ ಬಳಿಕ ಶ್ರೀ ಕಾರ್ತಿಕ್ ವಿನೋದ್ ಅವರ ವೇದಿಕೆಯಲ್ಲಿ ಶ್ರೀ ಕಾರ್ತಿಕ್ ದೈಹಿಕ ಶಿಕ್ಷಣ ಶಿಕ್ಷಕರು. ಕಾರ್ತಿಕ್ ಮುಂದೆ ಕಾರ್ತಿಕ್ ಅವರು ಆಗಮಿಸಿದ್ದಾರೆ. ಧನ್ಯವಾದಗಳು, ಅಭಿನಂದನೆಗಳು. ಮುಂದೆ ಹಂಸ ಕಿನ್ಯ. ಪ್ರವೀಣ್ ಬಾಗಲಕೋಟೆ. ಅದಕ್ಕೆ ಬದಲಾಗಿ ಲಿಖಿತ್ ಕುಂಪಲ, ಶ್ರೀ ಲಿಖಿತ್ ಕುಂಪಲ. ಧನ್ಯವಾದಗಳು. ಶ್ರೇಷ್ಠ ನಿರ್ಣಯಗಳು. ಕಾರ್ಯಕ್ರಮ ಯಶಸ್ಸಾಗಿದೆ. ಮುಂದೆ ಬಾಗಲಕೋಟೆಯ ಪ್ರವೀಣ. ಗೌರವಾನ್ವಿತ ಕಿರಿ ಸರ್ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ತೀರ್ಪುಗಾರಿಗೆ. ಹೃದಯ ಸ್ಪರ್ಶಿ ಧನ್ಯವಾದಗಳು ನಮ್ಮ ಹೆಗ್ಗಳಿಕೆಯ ತೀರ್ಪುಗಾರಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಈಚ್ ಅಂಡ್ ಎವ್ರಿ. ಫಸ್ಟ್ ಆಫ್ ಆಲ್, ಬೆಸ್ಟ್
also the member of Vidyanjanaya, Harshit of Vidyanjanaya, awarded with the best defender. Harshit comes and receive it. ಕವರಲ್ಲಿ ಅದ್ಭುತವಾದ ಡಿಫೆನ್ಸ್ ಮೂಲಕ ಈ ಕೂಟದ ಬೆಸ್ಟ್ ಕ್ಯಾಚರ್ ಅಥವಾ ಡಿಫೆಂಡರ್ ಆಗಿ ಹರ್ಷಿತ್ ಆಫ್ ವಿದ್ಯಾಚನೆಯ ಅಭಿನಂದನೆಗಳು. ನಿಗಮ ಮಾಸ್ಟರ್ ಅವರು ಈ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಮುಂದೆ ಉತ್ತಮ ಆಲ್ರೌಂಡರ್ ಪ್ರಶಸ್ತಿಯನ್ನ ಶ್ರೀ ರಾಜೇಶ್ ಪುತ್ರನ್ ಅವರು ಹಸ್ತಾಂತರಿಸುವಂತೆ ಕೋರಿಕೆ. ಅವರ ಹಸ್ತದಿಂದ ಪಡೆದುಕೊಳ್ಳುವಂತಹ ಆಟಗಾರ ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು one and only the final scorer for the loser team, ರೂಪೇಶ್ of Bharat Francina. ರೂಪೇಶ್ of Bharat Francina, best all-rounder. ಎಲ್ಲ ದಾಟಿಗಳೇ ಹೆಚ್ಚಿನ ಗೇಮ್ ಆದರೆ ಸಾಕು ಕೊಡುವುದಕ್ಕೆ ರೈಡರ್ನ ಕೊರತೆ ಇರಾದಂತ ಮಿತ್ರರು ಖಂಡಿತವಾದ ರೂಪೇಶ್ ಎಟ್ಟಗೆ ಈಸ್ ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊರಿಯರ್ ಬಟ್ ಅನ್ಲಕ್ಕಿ ಅನ್ಫಾರ್ಚುನೇಟ್ಲಿ ಬ್ಯಾಡ್ ಲಕ್. ಥ್ಯಾಂಕ್ ಯು ರೂಪೇಶ್, ಕಂಗ್ರಾಚುಲೇಷನ್ಸ್. ಈ ಪಂದ್ಯಾವಳಿಯನ್ನ ಸುಂದರವಾಗಿ ತಮ್ಮ ಕ್ಯಾಮರಾ ಕಣ್ಗಳಿಂದ ಸೆರೆ ಹಿಡಿಯುವಂತಹ ನಮ್ಮ ಕ್ಯಾಮರಾಮ್ಯಾನ್ ಅವರಿಗೆ, ಫೋಟೋಗ್ರಾಫರ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸುವಂತಹ ಸಮಯ. ದಯವಿಟ್ಟು ನಮ್ಮ ಫೋಟೋಗ್ರಾಫರ್ ಸ್ವೀಕರಿಸುವಂತೆ. ಈ ಕಾರ್ಯಕ್ರಮಕ್ಕೋಸ್ಕರ ಬೆಳಕು ಮತ್ತು ಧ್ವನಿ ಸುಜನ್ ಲೈಟ್ಸ್ ಅಂಡ್ ಸೌಂಡ್ಸ್ ಗೌರವದ ಸುಜನ್ ಲೈಟ್ ಅಂಡ್ ಸೌಂಡ್ಸ್. ಮುಂದೆ ಕೂಟದ ಚತುರ್ಥ ಸ್ಥಾನಿ ಅರ್ಥಾತ್ ಥರ್ಡ್ ರನ್ನರ್ ರೂಪಾಯಿ 3,000 ನಗದು ಮತ್ತು ಶಾಶ್ವತ ಫಲಕವನ್ನ ಪಡೆದುಕೊಳ್ಳುವಂತಹ ತಂಡ ಶ್ರೀಕೃಷ್ಣ ಕ್ಲಬ್ ಕೊಲ್ಯ, SKC ಕೊಲ್ಯ. ಬನ್ನಿ SKC ಕೊಲ್ಯ ಈ ಗೌರವವನ್ನು ಸ್ವೀಕರಿಸುವಂತೆ. SKC ಕೊಲ್ಯ ಚತುರ್ಥ ಸ್ಥಾನ. ಕಂಗ್ರಾಚುಲೇಷನ್ಸ್. ಭಾಗವಹಿಸಿದ ತಂಡಗಳ ಪೈಕಿ ಸೆಮಿಫೈನಲ್ ಆಡಿದಂತಹ ತಂಡ SKC ಕೊಲ್ಯ. ಉಗ್ರ ಹೋರಾಟದ ಬಳಿಕ ಸೆಮಿಫೈನಲ್ ಶರಣಾಗಿದ್ದೀರಾ. ಆಟ ಬಹಳಷ್ಟು ಸೊಗಸಾಗಿದೆ. ಮುಂದೆ ತೃತೀಯ ಸ್ಥಾನ ಅರ್ಥಾತ್ ಸೆಕೆಂಡ್ ರನ್ನರ್ ಅಪ್ ಈ ಪ್ರಶಸ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ಳುವ ಮೂಲಕ 3,000 ಮತ್ತು ಶಾಶ್ವತ ಫಲಕ ಫ್ರೆಂಡ್ಸ್ ದೇವಿನಗರ ತಲಪಾಡಿ. ಫ್ರೆಂಡ್ಸ್ ದೇವಿನಗರ ಅಶ್ವಿತ್ ರವರು ಬರೆದಾಗ ಫ್ರೆಂಡ್ಸ್ ದೇವಿನಗರ ಬಹುಮಾನ ಕೂಟದ ತೃತೀಯ ಸ್ಥಾನ. ಬಂಧುಗಳ ಇನ್ನು 2 ಪ್ರಶಸ್ತಿಗಳು ಬಾಕಿ ಇವೆ. ಒಂದು ದ್ವಿತೀಯ, ಮತ್ತೊಂದು ಪ್ರಥಮ. ದ್ವಿತೀಯ ನಗದು ಪುರಸ್ಕಾರ 6,000 ಮತ್ತು ಶಾಶ್ವತ ಫಲಕ. ಈ ಪುರಸ್ಕಾರವನ್ನು ವೇದಿಕೆಯಲ್ಲಿ ಹಸ್ತಾಂತರಿಸುವವರೇ ಫೈನಲ್ ಸ್ಪರ್ಧೆಯಲ್ಲಿ ಪರಾಜಿತಗೊಂಡು ಉಳಿದೆಲ್ಲ ಸ್ಪರ್ಧೆಗಳನ್ನು ಗೆದ್ದಿರತಕ್ಕಂತಹ ತಂಡ ಭಾರತ್ ಫ್ರೆಂಡ್ಸ್ ಇರಾ, ರನ್ನರ್ ಅಪ್ ಆಫ್ ದಸರಾ ಕಬಡ್ಡಿ 2025 ಉಳ್ಳಾಳ್ ಝೋನ್. ಭಾರತ್ ಫ್ರೆಂಡ್ಸ್ ಇರಾ, ಭಾರತ್ ಫ್ರೆಂಡ್ಸ್ ಇರಾ. ಕಂಗ್ರಾಚುಲೇಷನ್ಸ್ ಭಾರತ್, ವೆಲ್ ಪ್ಲೇಡ್. ಇನ್ನು ಪ್ರಥಮ ಬಹುಮಾನವನ್ನ ನೀಡುವುದಕ್ಕೆ ಮೊದಲಾಗಿ ನನ್ನ ಒಂದು ಅಪೇಕ್ಷೆ ಇದೆ. ನನ್ನೊಂದು ಅಪೇಕ್ಷೆ ಏನು ಅಂತ ಹೇಳಿದ್ರೆ, ನಮ್ಮ ವಿದ್ಯಾಚನೆಯ ವ್ಯಾಯಾಮ ಶಾಲೆಯಲ್ಲಿ ಅನೇಕ ಪ್ರತಿಭೆಗಳಿದ್ದಾರೆ. ಆದರೆ ಒಂದು ಕ್ಷೇತ್ರ ಬಹಳಷ್ಟು ಕ್ಷೀಣವಾಗಿದೆ. ಅದು ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಮೈಕ್ ಉತ್ಪನ್ನದಲ್ಲಿ ಭಾರಿ ಕಡಿಮೆ ಇದೆ.
ಬರ್ಪಿ ವರ್ಷ ಒಂದು ಮೈಕು ಪತ್ತನ ಜನ ನಮ್ಮ ಉತ್ಪಾದನೆ ಕೊಡು ಪಂಪನ ಭಿನ್ನಯ ನಮ್ಮ ಮಲ್ತದಿಲ್ಲ ಅಕಸ್ಮಾತ್ ಒಂದು ಸ್ವಾಗತ ಮಲ್ಪೇರೆ ಒಂದು ಧನ್ಯವಾದ ಮನೆಯರೆ ಒಂದು ನಿರೂಪಣ ಎಂತೆಗೆ ಒಂದು ಬರೋಡ ಪಂಪನ ಭಿನ್ನಯ ಬರ್ಪಿ ವರ್ಷ ಖಂಡಿತವಾಗಿ ದೇವಿಯ ಅನುಗ್ರಹ ಕೊಟ್ಟು ಬರ್ಪೇರ್ ಪಟ್ಟ ನಮಗೆ ಹೊರಟು ರಾಜೇಶ್ ಅತ್ಯುತ್ತಮ ಕಂಠದಿಂದ ಮೊದಲೆಲ್ಲ ಕಬಡ್ಡಿ ಅನ್ನೋದು ಬೋರ್ ಆಗ್ತಾಯಿತ್ತು. ಅಂದರೆ ಕಾಮೆಂಟ್ರಿ ನಾವು ಇವರು ಬಂದಮೇಲೆ ನಾನು ಕೆಲವರು ಪಂದ್ಯಕೂಟದಲ್ಲಿ ಭಾಗಿಸಿದ್ರೆ ಇವರು ಬಂದಮೇಲೆ ಒಂದು ಕಬಡ್ಡಿಗೆ ಒಂದು ಅದ್ಭುತವಾದ ಕಂಠವನ್ನು ಕೊಟ್ಟು ವೀಕ್ಷಕ ವಿವರಣೆ ನೀಡುವಂಥ ನಮಗೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ಇರಲಿ. ಇದೇ ರೀತಿ ನಿಮ್ಮ ಒಂದು ವೀಕ್ಷಣೆಯನ್ನು ಮುಂದುವರಿಸಲಿ ಅನ್ನೋದು ನಮ್ಮೆಲ್ಲರ ಆಶಯ. ದಿವಾಕರ್ ಉಪ್ಪಳ ಅವರಿಗೆ ಸ್ಮರಣಿಕೆ ಮತ್ತು ಗೌರವಾರ್ಪಣೆ ನೀಡುತ್ತಿದ್ದಾರೆ. ಸುರೇಶ್ ಮರಳಿ ಅವರು ಧನ್ಯವಾದ ಸರ್. All of you, and now the time to announce the winner, the champion team of Dasara Kabaddi 2025. ಬಂಧುಗಳೇ, ಉಳ್ಳಾಳ ಕಬಡ್ಡಿಯಲ್ಲಿ ಇಷ್ಟೆಲ್ಲ ಕ್ಲಿಯರ್ ಆಗಿ ಬಹಳಷ್ಟು ಕಡಿಮೆ ನಾವು ಮತ್ತೆ ಅದೇನು ಹೇಳ್ತಾ ಇದ್ದೇವೆ. ಆದರೆ ನಮ್ಮ ಮನಸ್ಸಲ್ಲಿ ನಿರಂತರವಾದ ಶ್ರಮ ಇದ್ದಲ್ಲಿ ಶ್ಲಾಘನೀಯವಾದಂತಹ ಇಂತಹ ಘಟನೆಗಳಾಗತ್ತೆ. ಘಟನೆಗಳು ಅಂದ್ರೆ ತರ್ಕರಹಿತವಾದಂತಹ ಕಬಡ್ಡಿ ಉಳ್ಳಾಳದಲ್ಲಿ ಇದು ಇತಿಹಾಸ, ಇದು ದಾಖಲೆ. ಇಂತಹ ಕಬಡ್ಡಿ ಪ್ರತಿ ವರ್ಷವೂ ಕೂಡ ಆಗಲಿ ಎಂಬ ಪ್ರಾರ್ಥನೆಯೊಂದಿಗೆ, ಆಡುವ ಆಟಗಾರರೆಲ್ಲ ಈ ರೀತಿಯಲ್ಲಿ ಮಾದರಿಯಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಹಿಯರ್ ದ ನೇಮ್ ಆಫ್ ದ ಚಾಂಪಿಯನ್ ಟೀಮ್, ದ ಹೋಸ್ಟ್ ಟೀಮ್ ವಿದ್ಯಾಶಾಯ ಉಳ್ಳಾಳ. ಸ್ಮರಣಾರ್ಥ ಹಮ್ಮಿಕೊಳ್ಳುವಂತಹ ಈ ವರ್ಷದ ಕಬಡ್ಡಿ ಇದೀಗ ಅದರ ಅತ್ಯಂತ ಅಂತಿಮ ಭಾಗ ವಿನ್ನರ್ಸ್ ಪ್ರಶಸ್ತಿ ನೀಡುವಂತಹ ಸಮಯ. ವಿದ್ಯಾಶಾಯ ಶಾಂತಿ ಚಾಪ್ತಿ ಅಗಸ್ಟಿ ಆಫ್ ದಸರಾ ಕಬಡ್ಡಿ ಉಳ್ಳಾಳ. ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮಗದೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳನ್ನ ವಿಜೇತ ತಂಡಗಳಿಗೆ ನೀಡುತ್ತಾ ಮುಂದಿನ ವರ್ಷ ಮತ್ತೊಮ್ಮೆ ಭೇಟಿಯಾಗೋಣ ಎಂಬ ಗೌರವದ ಶಾಲ್ಯ ಮತ್ತು ಸ್ಮರಣಿಕೆಯನ್ನು ನೀಡುವ ಮೂಲಕ ವಿದ್ಯಾಂಜನೇಯ ವ್ಯಾಯಾಮ ಶಾಲೆ ಮತ್ತು ಸಾರ್ವಜನಿಕ ನವರಾತ್ರಿ ಶಾಲಾ ಉತ್ಸವ ಸಮಿತಿಯ ಆ ಕೃತಜ್ಞತೆಯನ್ನ